ಬಿಸಿಲಿಗೆ ಓಡಾಡಿ ಮುಖ ತುಂಬ ಕಪ್ಪಾಗ್ತಾ ಇದೆಯಾ, ಸನ್ ಬರ್ನ್ ಆಗ್ತಾ ಇದೆಯಾ, ಮುಖ ತುಂಬ ಡಲ್ ಅನ್ನಿಸ್ತಿದೆಯಾ, ತಲೆನೇ ಕೆಡಿಸ್ಕೋಬೇಡಿ. ಈ ಸಿಂಪಲ್ ಫೇಸ್ ಪ್ಯಾಕನ್ನು ಮಾಡಿಕೊಂಡು ವಾರಕ್ಕೆ 1-2-3 ಸರಿ ಹಚ್ಕೊಂಡು ನೋಡಿ. ಎಷ್ಟೇ ಮುಖ ಡಲ್ ಆಗಿದ್ರೂ ಕೂಡ ಸಖತ್ತಾಗಿ ಗ್ಲೋ ಆಗುತ್ತೆ. ಹಲೋ, ನಮಸ್ತೆ ಎಲ್ರಿಗೂ. ಬಿಸಿಲಿಗೆ ಓಡಾಡಿ ಮುಖ ಎಷ್ಟೇ ಕಪ್ಪಾಗಿದ್ರೂ ಕೂಡ ನಾನು ಇವತ್ತು ಹೇಳುವಂಥ ಒಂದು ಸಿಂಪಲ್ ಆಗಿರುವಂಥ ಫೇಸ್ ಪ್ಯಾಕನ್ನು ಒಂದು ವಾರದಲ್ಲಿ 2-3 ಸರಿ ಹಚ್ಕೊಂಡು 20 ನಿಮಿಷ ಬಿಟ್ಟು ಮುಖ ತೊಳಿತಾ ಇದ್ರಿ ಎಷ್ಟೇ ಟ್ಯಾನ್ ಆಗಿದ್ರು, ಎಷ್ಟೇ ಸನ್ಬರ್ನ್ ಆಗಿದ್ರು ತುಂಬ ಬೇಗ ಕಮ್ಮಿ ಆಗುತ್ತೆ. ಮತ್ತು ನಿಮ್ಮ ಮುಖಕ್ಕೆ ಇದೆಯಲ್ವಾ, ಸಿಕ್ಕಾಪಟ್ಟೆ ಗ್ಲೋ ಸಿಗುತ್ತೆ, ಮುಖ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಬ್ರೈಟ್ ಕೂಡ ಆಗುತ್ತೆ. ಇದನ್ನ ಹೇಗೆ ಮಾಡೋದು ಅಂತ ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಇದರ ವಿಶೇಷತೆ ಏನು ಅಂತಂದರೆ ಇದು ತುಂಬ ಸೇಫ್, ಮತ್ತು ಯಾವ ಟೈಪ್ ಸ್ಕಿನ್ ಅವರು ಕೂಡ ಇದನ್ನ ಸೇಫಾಗಿ ಉಪಯೋಗ ಮಾಡ್ಬೋದು. ಇದಕ್ಕೆ ನಾವು ರ್ಯಾಶ್ ಕೆಮಿಕಲ್ ಇರುವಂಥ ಯಾವ ಇಂಗ್ರೀಡಿಯೆಂಟ್ಸನ್ನು ಕೂಡ ಬಳಸಲ್ಲ, ಎಲ್ಲದು ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನೇ ನಾವು ಬಳಸ್ತಾ ಇರೋದು. ಇದನ್ನ ಮಾಡೋದಕ್ಕೆ ನಮಗೆ ಸಿಂಪಲ್ ಅಂತಂದರೆ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿರುವಂಥದ್ದು. ಅದರಲ್ಲಿ ಮೊದಲನೆಯದಾಗಿ ಕಡಲೆಹಿಟ್ಟು ಬಗ್ಗೆ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಮುಖನ ಬ್ರೈಟ್ ಮಾಡೋದಕ್ಕೆ, ಸೌಂದರ್ಯನ ವೃದ್ಧಿ ಮಾಡಲಿಕ್ಕೆ ತುಂಬ ಒಳ್ಳೆಯದು. 1 ಚಮಚದಷ್ಟು ಕಡಲೆ ಹಿಟ್ಟನ್ನು ತಗೊಳ್ಳಿ, ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆಯೇ 1 ಚಮಚದಷ್ಟು ಕಾಫಿ ಪುಡಿ, ಫಿಲ್ಟರ್ ಕಾಫಿ ಪುಡಿ ಇದ್ರೂ ಓಕೆ, ಕ್ವಾಲಿಟಿ ಚೆನ್ನಾಗಿರೋದನ್ನು ತಗೊಳ್ಳಿ. ಇದು ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಿ, ಸ್ಕಿನ್ನನ್ನು ಎಕ್ಸ್ಪಾಯ್ಲೇಟ್ ಮಾಡಿ, ನಮ್ಮ ಸ್ಕಿನ್ನಿಗೆ ಗ್ಲೋ ಕೊಡಲಿಕ್ಕೆ, ಸನ್ಬರ್ನ್ ಕಮ್ಮಿ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ 1 ಚಮಚದಷ್ಟು ನಾವು ಅಲೋವೆರಾ ಜೆಲ್ಲನ್ನು ಉಪಯೋಗ ಮಾಡಬೇಕಾಗುತ್ತೆ. ಆದಷ್ಟು ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಬಳಸಿ. ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಚೆಕ್ ಮಾಡಿ, ಟ್ಯಾಗ್ ಮಾಡಿರ್ತೇನೆ. ಹಾಗೆಯೇ ಅಲೋವೆರಾ ಜೆಲ್ ನಿಮ್ಮ ಸ್ಕಿನ್ನನ್ನು ಸೂತನ್ ಮಾಡುತ್ತೆ, ಹೈಡ್ರೇಟ್ ಆಗಿರುತ್ತೆ, ಆಮೇಲೆ ಗ್ಲೋನೆಸ್ಸನ್ನು ಕೂಡ ಕೊಡುತ್ತೆ. ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಕಲಿಸ್ಕೊಳ್ಳೋದಕ್ಕೆ ನಾವು ಮೊಸರು ಅಥವಾ ಹಾಲನ್ನು ಯಾವುದು ಬೇಕಾದರೂ ಉಪಯೋಗ ಮಾಡ್ಬೋದು. ಸ್ವಲ್ಪ ರೋಸ್ ವಾಟರನ್ನು ಕೂಡ ಸೇರಿಸ್ಕೊಂಡ್ರೆ ಮುಖದ ಕಾಂತಿ ಜಾಸ್ತಿ ಮಾಡಲಿಕ್ಕೆ, ಗ್ಲೋನೆಸ್ ಜಾಸ್ತಿ ಮಾಡಲಿಕ್ಕೆ, ಆ ಸನ್ಬರ್ನನ್ನು ಕಮ್ಮಿ ಮಾಡೋದಕ್ಕೆ ತುಂಬ ಒಳ್ಳೆಯದು. ಮೊಸರು ಕೂಡ ಅಷ್ಟೇ ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿ ಇಡಲಿಕ್ಕೆ ತುಂಬ ಒಳ್ಳೆಯದು. ರಿಂಕಲ್ಸ್ ಬೇಗ ಬರದಾಗಿ ಕೂಡ ಮೊಸರು ಕಾಪಾಡುತ್ತೆ. ಇದೆಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲದು ತುಂಬ ಸೇಫ್ ಮತ್ತು ನಿಮಗೆ ತುಂಬ ಎಫೆಕ್ಟಿವ್ ಆಗಿರುವಂಥ ಮನೆಮದ್ದು. ಇದರಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ. ಆದರೆ ಬಳಸುವಾಗ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಬಳಸಬೇಕು. ಎಲ್ಲದು ಪ್ಯೂರ್ ಆಗಿರುವಂಥ ಒಳ್ಳೆ ಇಂಗ್ರೀಡಿಯೆಂಟ್ಸ್ಗಳನ್ನೇ ಬಳಸಿ. ಇನ್ನೊಂದು ಏನು ಅಂತಂದರೆ ಕಲಬೆರಕೆ ಇರೋದನ್ನು ಬಳಸಿದರೆ ನಮಗೇನಾದರೂ ಸ್ಕಿನ್ ಪ್ರಾಬ್ಲಮ್ ಶುರು ಆಗ್ಬೋದು. ಆದ್ದರಿಂದ ಆದಷ್ಟು ನ್ಯಾಚುರಲ್ ಪ್ಯೂರ್ ಇಂಗ್ರೀಡಿಯೆಂಟ್ಸನ್ನೇ ಬಳಸಿ. ಕ್ಲೀನಾಗಿ ಕಲಿಸ್ಕೊಂಡು ನೀವು ಮುಖನ ತೊಳೆದ್ಬಿಟ್ಟು ಒರೆಸ್ಕೊಂಡು ಈ ಫೇಸ್ ಪ್ಯಾಕನ್ನು ಕ್ಲೀನಾಗಿ ಮುಖಕ್ಕೆ ಹಚ್ಕೋಬೋದು, ಕುತ್ತಿಗೆಗೆ ಹಚ್ಕೋಬೋದು, ಕೈಯಲ್ಲಿ ಟ್ಯಾನ್ ಆಗಿದರೆ ಕೈಗೆ ಹಚ್ಕೋಬೋದು. ಹಚ್ಚಿಬಿಟ್ಟು ಒಂದು 10-15 ನಿಮಿಷ ಬಿಟ್ಟು ಅದಾದ ನಂತರ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡು ಕ್ಲೀನಾಗಿ ಲೈಟಾಗಿ ಸ್ಕ್ರಬ್ ಮಾಡ್ಕೊಂಡು ಈ ಥರ ತೊಳೆದು ಬಿಡಬೇಕು. ನಿಮಗೆ ಇನ್ಸ್ಟೆಂಟಾಗಿ ಸ್ಕಿನ್ಗೆ ಗ್ಲೋನೆಸ್ಸನ್ನು ಕೊಡುತ್ತೆ ಇದು. ಒಂದು ವೇಳೆ ತುಂಬ ಮುಖದಲ್ಲಿ ರ್ಯಾಷಸ್ ಇದೆ, ಆ್ಯಕ್ಟಿವ್ ಪಿಂಪಲ್ಸ್ ಇದೆ, ದೊಡ್ಡ ಇದೆ ಅಂತಂದರೆ ನೀವು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ತುಂಬ ಮುಖ ನಿಮ್ಮದು ಸೆನ್ಸಿಟಿವ್ ಅಂತಂದರೂ ಕೂಡ ನೀವು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಇದನ್ನ ಹಚ್ಚಿಬಿಟ್ಟು ಒಂದು 10-15 ನಿಮಿಷ ಬಿಟ್ಟು ನೀವು ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಂಡು ಒಳ್ಳೆಯ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಿ. ವಾರದಲ್ಲಿ 2-3 ಸರಿ ನೀವು ಇದನ್ನ ಟ್ರೈ ಮಾಡಿದರೆ ಸಾಕು, ನಿಮ್ಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.